ಹಾಯ್, ಇವತ್ತು ಕೂಡ ನಾನು ರೆಡಿ ಆಗಿಬಿಟ್ಟು ದೇವಸ್ಥಾನಕ್ಕೆ ಹೊರಡ್ತಾ ಇದ್ದೀನಿ. ಇವತ್ತು ಎಲ್ಲಿಗೆ ಅಂತ ಹೇಳಿದ್ರೆ ನನಗೆ ತುಂಬಾ ಒಂದು ಇಷ್ಟವಾದಂತಹ ಪ್ಲೇಸ್ ಅಂತ ಹೇಳ್ಬೋದು. ನಾನು ಊರಿಗೆ ಬಂದ ಎಲ್ಲ ಕ್ಷಣ ಕೂಡ ನಾನು ಅಲ್ಲಿಗೆ ಭೇಟಿ ಕೊಟ್ಟೇ ಕೊಡ್ತೀನಿ. ನನಗೆ ತುಂಬಾ ಇಷ್ಟ ಆ ಜಾಗ ಅಂತ ಹೇಳಿದ್ರೆ. ಯಾವುದು ಅಂತ ಹೇಳಿದ್ರೆ ಇವತ್ತು ನಾನು ಹೋಗ್ತಾ ಇದ್ದೀನಿ ಕಟೀಲು ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನಕ್ಕೆ. ನಿಮ್ಮನ್ನು ಕೂಡ ಅಲ್ಲಿ ಕರ್ಕೊಂಡು ಹೋಗ್ತೀನಿ. ಹೋದ ಸರ್ತಿ ಕೂಡ ನಾನು ಅಲ್ಲಿ ವಿಡಿಯೋ ಮಾಡಿದ್ದೆ. ಈ ಸರ್ತಿ ಕೂಡ ನಿಮ್ಮ ಜೊತೆ ಇದನ್ನು ನಾನು ಶೇರ್ ಮಾಡ್ಕೋತೀನಿ. ಇವತ್ತು ಶುಕ್ರವಾರ ಬೇರೆ ದೇವಿ ದಿನ, ಸೊ ಇವತ್ತೇ ಹೋಗ್ಬೇಕಂತ ಅಂದ್ಕೊಂಡಿದ್ವಿ ನಾವೆಲ್ಲ ಕೂಡ. ನಾನು, ಇವರು ಹಾಗೂ ಪಾಪು ಎಲ್ಲರೂ ಕೂಡ ಒಟ್ಟಿಗೆ ಇವತ್ತು ಹೋಗ್ತಾ ಇದ್ದೀವಿ. ತುಂಬಾ ಖುಷಿ ಆಗ್ತಾ ಇದೆ. ಯಾಕೋ ಮನಸ್ಸಿಗೆ ತುಂಬಾ ಸಂತೋಷ ಅಲ್ಲಿಗೆ ನನಗೆ ಹೋಗೋದು ಅಂತ ಹೇಳಿದ್ರೆ. ನಾನು ತುಂಬಾ ನಂಬುವಂಥ ದೇವಿ ಅದು. ನನಗೆ ತುಂಬಾ ಇಷ್ಟ. ಸೊ ತುಂಬಾ ಎಕ್ಸೈಟೆಡ್ ಆಗಿದ್ದೀನಿ. ಇನ್ಯಾಕೆ ತಡ ಮಾಡೋದು, ಹೊರಡ್ತೀವಿ ನಾವು ಇವಾಗ. ಬನ್ನಿ ಹೋಗೋಣ. ಇವಾಗ ನಾವು ಬಂದಿದ್ದೀವಿ ಕಟೀಲು ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನಕ್ಕೆ. ದೇವಸ್ಥಾನದ ಮುಂದ್ಗಡೆ ಇದ್ದೀವಿ ನಾವು. ಇವಾಗ ಒಳಗಡೆ ಹೋಗೋಣ. ಹೊರಗಡೆ ನಾನಿಲ್ಲಿ ಕೌಂಟರ್ ಹತ್ರ ಮಲ್ಲಿಗೆ ಹೂ ತೊಗೊಳ್ತಾ ಇದ್ದೀನಿ. ದೇವಿಗೆ ಮಲ್ಲಿಗೆ ಹೂ ಅಂತ ಹೇಳಿದ್ರೆ ಪಂಚಪ್ರಾಣ. ಹೂ ಅಂದರೆ ಇಷ್ಟ ಇಲ್ಲದೆ ಇರುತ್ತಾ? ಎಷ್ಟಾದರೂ ದುಂಬಿಯ ರೂಪ ತಾಳ್ದವಳಲ್ವೇ. ಸೊ ಇಲ್ಲಿ ನಾನು ಮಲ್ಲಿಗೆ ಹೂನ ತೊಗೋತಾ ಇದ್ದೀನಿ. ಮಲ್ಲಿಗೆ ಹೂ, ಎಳ್ನೀರು ಅಥವಾ ನಾವು ಸೀರೆನ ದೇವಿಗೆ ಸಮರ್ಪಣೆ ಮಾಡ್ತೀವಿ. ಶುಂಭ ನಿಶುಂಭರ ಮಕ್ಕಳಲ್ಲಿ ಒಂದಾದ ಅರುಣಾಸುರನನ್ನು ದೇವಿ ದುಂಬಿಯ ರೂಪ ತಾಳಿ ಇಲ್ಲಿ ವಧೆಯನ್ನು ಮಾಡ್ತಾಳೆ. ಹೀಗೆ ವರ್ಷ ಪೂರ್ತಿ ನೂರಾರು ಹೂಗಳಿಂದ ಅಲಂಕಾರ ಮಾಡಲಾಗುತ್ತೆ. ಆದರೆ ಸಂಪಿಗೆ ಹೂವೊಂದನ್ನು ಬಿಟ್ಟು, ಸಂಪಿಗೆ ಹೂ ಅಂತ ಹೇಳಿದ್ರೆ ದೇವಿಗೆ ಇಷ್ಟ ಇಲ್ವಂತೆ. ಮಲ್ಲಿಗೆ ಹೂ ಅರ್ಪಣೆ ಮಾಡಿದರೆ ದೇವಿ ಬೇಗನೆ ಒಲಿತಾಳಂತೆ. ಕಟೀಲು ಶ್ರೀ ದುರ್ಗಾಪರಮೇಶ್ವರಿಗೆ ನಾನಿವಾಗ ಮಲ್ಲಿಗೆ ಹೂ ತೊಗೊಂಡಿದ್ದೀನಿ. ಇಲ್ಲಿಗೆ ಬಂದಾಕ್ಷಣ ನಾವು ಮಲ್ಲಿಗೆ ಹೂ ಅಥವಾ ಸೀರೆ ಅಥವಾ ಎಳ್ನೀರು ನಾವು ಅರ್ಪಣೆ ಮಾಡ್ತೀವಿ. ಇವತ್ತು ಕೂಡ ನಾನು ಮಂಗಳೂರು ಮಲ್ಲಿಗೆನ ತೊಗೊಂಡಿದ್ದೀನಿ. ಬನ್ನಿ ಇವಾಗ ದೇವಸ್ಥಾನದ ಒಳಗಡೆ ನಾವು ಹೋಗೋಣ. ಇವಾಗ ದೇವಸ್ಥಾನದ ಒಳಗಡೆ ಹೋಗ್ತಾ ಇದ್ದೀವಿ. ದೇವಸ್ಥಾನದ ಒಳಗಡೆ ಹೋಗೋವಾಗಲೇ ಒಂದು ದುಂಬಿ ಹಾರ್ಕೊಂಡು ಬಂದು, ಅಷ್ಟು ಜನ ಇದ್ದರೂ ಕೂಡ ನನ್ನ ಮುಂದೆನೇ ಬಂತು. ಅದು ಅಂತೂ ನನಗೆ ಮರೆಯಲಾಗದಂತಹ ಸನ್ನಿವೇಶ. ಅದು ತುಂಬಾ ಖುಷಿಪಟ್ಟೆ ನಾನಂತೂ. ಅಷ್ಟು ಜನ ಇದ್ದರು, ಯಾರ ಹತ್ರನೂ ಹೋಗದೆ ಹಿಂತಿರುಗಿ ನೋಡುವಾಗ ದುಂಬಿನೇ ಇರಲಿಲ್ಲ. ನಮ್ಮ ಹಸ್ಬೆಂಡ್ ಕೂಡ ಹೇಳ್ತಾಯಿದ್ರು, ಅವ್ರು ನನ್ನ ಹಿಂದ್ಗಡೆನೇ ಇದ್ದರು. ತುಂಬಾ ಸಂತೋಷ ಆದಂಥ ಕ್ಷಣ. ಶುಂಭ ನಿಶುಂಭರ ಮಕ್ಕಳಲ್ಲಿ ಒಂದಾದ ಅರುಣಾಸುರ ತುಂಬ ಕ್ರೂರಿಯಾಗಿರ್ತಾನೆ. ತನ್ನ ಹಿರಿಯರನ್ನು ದೇವಿ ಸಂಹರಿಸಿದ ಕಾರಣ ದೇವತೆಗಳ ಮೇಲೆ ತುಂಬ ಸಿಟ್ಟಾಗಿ ಬ್ರಹ್ಮನನ್ನು ಕುರಿತು ತಪಸ್ಸನ್ನು ಮಾಡ್ತಾನೆ. ತನಗೆ ಸಾವಿಲ್ಲದ ವರ ಬೇಕು ಅಂತ ಕೇಳ್ತಾನೆ. ಆಗ ಬ್ರಹ್ಮ ಈ ರೀತಿಯೆಲ್ಲ ವರ ಕೊಡೋದಕ್ಕಾಗಲ್ಲ ಅಂದಾಗ ತನಗೆ ಮಾನವರಿಂದಾಗಲಿ ಅಥವಾ ದೇವತೆಗಳಿಂದಾಗಲಿ ಅಥವಾ 4 ಕಾಲಿನ ಪ್ರಾಣಿಗಳಿಂದಾಗಲಿ ಅಥವಾ 2 ಕಾಲಿನ ಪ್ರಾಣಿಗಳಿಂದಾಗಲಿ ಆಯುಧಗಳಿಂದಾಗಲಿ ನನಗೆ ಸಾವು ಬರಬಾರ್ದು ಅಂತ ವರನ ಪಡ್ಕೋತಾನೆ. ಹೀಗೆ ವರವನ್ನು ಪಡೆದುಕೊಂಡ ಮದದಿಂದ ಅರುಣಾಸುರ ದೇವತೆಗಳ ಮೇಲೆ ದಂಡೆತ್ತಿ ಹೋಗಿ ಸ್ವರ್ಗವನ್ನು ವಶಪಡಿಸ್ಕೊತಾನೆ. ಅಧಿಕಾರವನ್ನು ಕಳೆದುಕೊಂಡ ದೇವತೆಗಳು ತ್ರಿಮೂರ್ತಿಗಳ ಜೊತೆ ಸೇರಿ ದೇವತೆಯನ್ನು ಪ್ರಾರ್ಥನೆ ಮಾಡ್ತಾರೆ. ದೇವಿ ಸುಂದರವಾದ ರೂಪ ತಾಳಿ ಇದೇ ಪ್ರದೇಶದಲ್ಲಿ ಓಡಾಡುತ್ತಿರುವಾಗ ಅರುಣಾಸುರನ ಕಣ್ಣಿಗೆ ಬೀಳ್ತಾಳೆ. ದೇವಿಯ ರೂಪಕ್ಕೆ ಮೋಹಿತನಾದ ಅರುಣಾಸುರ ಅವಳನ್ನು ಹಿಡಿಯೋದಕ್ಕೆ ಮುನ್ನುಗ್ತಾನೆ. ರಕ್ಕಸನಿಂದ ತಪ್ಪಿಸಿಕೊಳ್ಳೋದಕ್ಕಾಗಿ ದೇವಿ ಬಂಡೆಯಲ್ಲಿ ಬಂದು ಆಯ್ಕೆಳಾಗ್ತಾಳೆ. ಆದರೆ ಅರುಣಾಸುರ ದೇವಿಯನ್ನು ಪಡ್ಕೊಳ್ಳೇಬೇಕು ಎನ್ನುವ ಹಠದಿಂದ ತನ್ನ ಕೈಯಲ್ಲಿರುವ ಗದೆಯಿಂದ ಬಂಡೆ ಮೇಲೆ ಹೊಡಿತಾನೆ. ದುಂಬಿಯ ರೂಪ ತಾಳಿ ಅರುಣಾಸುರನನ್ನು ದೇವಿ ಸಂಹಾರ ಮಾಡ್ತಾಳೆ. ಹೀಗೆ ದೇವಿ ಆಯುಧವಿಲ್ಲದೆ ದುಷ್ಟರನ್ನು ಸಂಹಾರ ಮಾಡಿ ನಂದಿನಿಗೂ ಕೊಟ್ಟ ಮಾತನ್ನು ಉಳಿಸಿಕೊಂಡು ಈ ಕ್ಷೇತ್ರದಲ್ಲಿ ದುರ್ಗಾ ಪರಮೇಶ್ವರಿಯಾಗಿ ಆನೆ ನೋಡ್ಬೇಕಂತ ಆನೆ ಹತ್ರ ಬಂದಿದ್ದೇವೆ. ಬಟ್ ಇಲ್ಲಿ ಆನೆನೇ ಇಲ್ಲ. ಏನು ಮಾಡೋದು, ಎಲ್ಲಿ ಹೋಗಿದೆ ಅಂತ ಗೊತ್ತಿಲ್ಲ. ಸೊ ಇಲ್ಲಿಂದ ಹೊರಡ್ತಾ ಇದ್ದೀವಿ. ಈ ಕಡೆ ನೋಡಿದ್ರೆ ಗೋಶಾಲೆ ಇದೆ. ಇಲ್ಲಿಂದ ಸೀದಾ ಹೊರಡ್ತಾ ಇದ್ದೀವಿ ನಾವು. ಊಟ ಮಾಡಿಲ್ಲ. ಇಲ್ಲಿಂದ ಬೆಳಗ್ಗೆನೇ ಅನ್ನದಾನ ಇಲ್ಲಿ ಸ್ಟಾರ್ಟ್ ಆಗುತ್ತೆ. ಒಂದ್ಸಲ ಪ್ರಸಾದ ತೊಗೊಂಡು ಹೋಗೋಣ ಅಂತ ಹೇಳ್ತಾ ಇದ್ದಾರೆ. ಊಟ ಮಾಡಿನೇ ಹೋಗೋಣ ಅಂತ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಸುತ್ತಲೂ ಕೂಡ ನೀರಿದೆ, ಮಧ್ಯದಲ್ಲಿ ದೇವಸ್ಥಾನ. ಇನ್ನೇನು ನಾವು ಹೊರಡ್ತೀವಿ ಅನ್ನೋ ಅಷ್ಟೊತ್ತಿಗೆ ಇಲ್ಲಿ ಆನೆ ಬಂತು. ದೂರದಿಂದಲೇ ಆನೆ ಗಂಟೆಯ ಸೌಂಡ್ ಕೇಳ್ತಾ ಇತ್ತು. ಆನೆ ಬಂತು ಅಂತ ತುಂಬಾ ಖುಷಿ ಆಯಿತು ನನಗೆ. ಒಂದ್ಸಲ ವಾಪಸ್ ಹೋದವ್ರು ಮತ್ತೆ ನಾವು ತಿರುಗಿಬಿಟ್ಟು ಬಂದ್ವಿ ಇಲ್ಲಿ ಆನೆನ ನೋಡಬೇಕು ಅಂತ. ಇದರ ಹೆಸರು ಲಕ್ಷ್ಮಿ ಅಂತ ಹೇಳಿ. ಕಟೀಲು ದುರ್ಗಾಪರಮೇಶ್ವರಿ ದೇವಸ್ಥಾನದಲ್ಲಿ ಇರುವಂತಹ ಆನೆ ಇದು. ತುಂಬಾ ಸಂತೋಷ ಆಯಿತು ಆನೆಯನ್ನು ನೋಡಿ ಕೂಡ. ಪ್ರತಿ ಸಲ ದೇವಸ್ಥಾನಕ್ಕೆ ಬಂದಾಕ್ಷಣ ನಾವಿಲ್ಲಿ ಆನೆಯನ್ನು ನೋಡೋಕ್ಕೂ ಕೂಡ ಬಂದೇ ಬರ್ತೀವಿ. ಇವಾಗ ಅಮ್ಮನವರ ಸನ್ನಿಧಾನದಲ್ಲಿ ನಾನು ಬಳೆ ಇಡಬೇಕು ಅಂತ ಇಲ್ಲಿಗೆ ಬಂದಿದ್ದೀನಿ. ಇಲ್ಲಿಗೆ ಬಂದ ಎಲ್ಲ ಮುತ್ತೈದೆಯರು ಕೂಡ ಬಳೆ ಹೂವನ್ನು ತೊಗೊಂಡು ಹೋಗ್ತಾರೆ. ನನಗೆ ಇಲ್ಲೇ ಇಡಬೇಕು ಅಂತ ತುಂಬಾ ಆಸೆ ಇತ್ತು. ಹೆಚ್ಚಿನವರು ಬಳೆನ ಇಲ್ಲೇ ಇಟ್ಕೊಂಡು ಹೋಗ್ತಾರೆ. ಅಮ್ಮನವರ ಸನ್ನಿಧಾನಕ್ಕೆ ಬಂದ ಮೇಲೆ ಬಳೆ ಇಟ್ಟಿಲ್ಲ ಅಂದರೆ ಹೇಗೆ ಅಲ್ವಾ, ಮನಸ್ಸಿಗೆ ಏನೋ ಒಂಥರ ಸಮಾಧಾನ ಇರೋದಿಲ್ಲ. ಅದಕ್ಕೋಸ್ಕರ ನಾನಿಲ್ಲಿ ಬಳೆನ ತಗೊಂಡೆ. ಇಲ್ಲಿ ಇವರು ನನಗೆ ಕೈಗೆ ಇಡ್ತಾರೆ. ಇವಾಗ
ಹೆಚ್ಚಾಗಿ ನಾನು ಮನೆಗೆ ತೊಗೊಂಡು ಹೋಗ್ತಾ ಇದ್ದೆ ಪ್ರತಿ ಸಲ ಬಂದಾಗ. ಬಟ್ ಈ ಸರ್ತಿ ಯಾಕೋ ಅಮ್ಮನವ್ರ ಸನ್ನಿಧಾನದಲ್ಲೇ ನನಗೆ ಬಳೆ ತೊಟ್ಕೋಬೇಕು ಅಂತ ಯಾಕೋ ತುಂಬಾ ಆಸೆ ಆಯಿತು. ಅದಕ್ಕೆ ಅಲ್ಲಿಯೇ ಇಡ್ತಾ ಇದ್ದೀನಿ. ಇವ್ರು ನನ್ನ ಕೈಗೆ ಹಾಕ್ತಾ ಇದ್ದಾರೆ. ತುಂಬಾ ಸಂತೋಷವಾದಂತಹ ದಿನ ಅದು. ಅಮ್ಮನವರ ಸನ್ನಿಧಾನಕ್ಕೆ ಭೇಟಿ ಕೊಟ್ಟಿದ್ದು. ತುಂಬ ಜನ ಕೂಡ ಇದ್ದರು. ಶುಕ್ರವಾರ ಆಗಿರೋದ್ರಿಂದ ಶುಕ್ರವಾರ ಹಾಗೂ ಮಂಗಳವಾರ ದೇವಸ್ಥಾನದಲ್ಲಿ ತುಂಬಾ ಜನ ಇರ್ತಾರೆ. ಬಳೆ ಇಟ್ಟು ನಾನು ಇವಾಗ ನೆಕ್ಸ್ಟ್ ಇನ್ನೊಂದು ದೇವಸ್ಥಾನಕ್ಕೆ ಹೊರಡ್ತಾ ಇದ್ದೀವಿ ನಾವು. ಇವಾಗ ಬಂದ್ವಿ, ಇನ್ನೊಂದು ದೇವಸ್ಥಾನಕ್ಕೆ ಬಂದ್ವಿ ನಾವು. ಇದು ಎಲ್ಲಿ ಅಂತ ಗೊತ್ತಾಗ್ತಾ ಇದೆಯಾ ನಿಮಗೆ? ಉಡುಪಿ ಮಂಗಳೂರವರಿಗೆ ಗೊತ್ತಿರ್ಬೋದು. ಇವಾಗ ನಾವು ಬಂದಿದ್ದೀವಿ ಕೊಡ್ಯಡ್ಕ ಕ್ಷೇತ್ರದಲ್ಲಿದ್ದೀವಿ ನಾವು. ಇಲ್ಲಿ ಪಾರ್ಕಿಂಗ್ ಹತ್ರ ಇದ್ದೀವಿ ನಾವು. ಇಲ್ಲಿ ಗಾರ್ಡನಿಂಗ್ ಅಂತೂ ಅದ್ಭುತವಾಗಿದೆ. ತುಂಬಾ ಚೆನ್ನಾಗಿರುವಂತಹ ಗಾರ್ಡನಿಂಗ್ ಇದೆ. ಇಲ್ಲಿ ನೀವು ನೋಡ್ತಾ ಇದ್ದೀರಾ ಪುರಂದರದಾಸರ ಕೆತ್ತನೆ ಇದು ಮೂರ್ತಿ. ಹಾಗೆ ಅದರ ಪಕ್ಕದಲ್ಲೇ ಇದೆ ಬೃಹದಾಕಾರದಾದಂತಹ ಬಜರಂಗಿಯ ಮೂರ್ತಿ. ಎಷ್ಟು ಎತ್ತರವಾಗಿದೆ ಅಂತ ಹೇಳಿದ್ರೆ ಇದರ ಕೆಳಗಡೆ ನಾವು ನಿಂತ್ಕೊಂಡ್ರೆ ನಾವು ಕಾಣಿಸೋದೇ ಇಲ್ಲ, ಅಷ್ಟು ದೊಡ್ಡದಾದಂತಹ ಬಜರಂಗಿಯ ಮೂರ್ತಿ ಇಲ್ಲಿದೆ. ಆನಂತರ ಇದ್ರ ಪಕ್ಕದಲ್ಲೇ ಇದೆ ಸಾಯಿಬಾಬಾ ಮಂದಿರ. ಸಾಯಿಬಾಬಾ ಮಂದಿರ ಕೂಡ ಇಲ್ಲಿದೆ, ನೀವು ನೋಡ್ತಾ ಇರ್ಬೋದು. ಶಿರ್ಡಿ ಸಾಯಿಬಾಬಾ ಮಂದಿರ ಇದು. ನಾವಿವಾಗ ಬಂದಿದ್ವಿ ಶ್ರೀ ಕ್ಷೇತ್ರ ಕೊಡ್ಯಾಡ್ಕಕ್ಕೆ. ಇಲ್ಲಿ ಇದು ಅನ್ನಪೂರ್ಣೇಶ್ವರಿಯ ಸನ್ನಿಧಾನ. ಮಂಗಳೂರಿನವ್ರಿಗೆ ಹೆಚ್ಚಾಗಿ ಗೊತ್ತಿರ್ಬೋದು. ಇಲ್ಲಿನ ವಿಶೇಷತೆ ಏನು ಅಂತ ಹೇಳಿದ್ರೆ ಗಾರ್ಡನಿಂಗ್ ಒಂದು ಅದ್ಭುತವಾಗಿದೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು. ನಾನು ತೋರಿಸಿದವಾಗಲೇ ಸ್ಟಾರ್ಟಿಂಗ್ ಎಂಟ್ರೆನ್ಸಿಂದ ಹಿಡಿದು ದೇವಸ್ಥಾನ ಇನ್ನೂ ಸ್ವಲ್ಪ ಮುಂದಕ್ಕೆ ಹೋಗಬೇಕು. ಗಾರ್ಡನಿಂಗ್ ಅಂತೂ ಅದ್ಭುತವಾಗಿದೆ. ಪ್ರತಿಯೊಂದನ್ನು ನಾನು ನಿಮಗೆ ತೋರಿಸ್ತೀನಿ. ಇನ್ನೊಂದು ಇಲ್ಲಿ ಹೇಳಬೇಕಂತ ಹೇಳಿದ್ರೆ ಬಜರಂಗಿಯ ಮೂರ್ತಿ, ಹನುಮಂತನ ಒಂದು ಮೂರ್ತಿ. ತುಂಬಾ ಬೃಹತ್ ಆಕಾರದಂತಹ ಮೂರ್ತಿ ಅಂತ ಹೇಳ್ಬೋದು. ತುಂಬಾ ದೊಡ್ಡ ಮೂರ್ತಿ ಇದು. ನೀವು ನೋಡಿದ್ರೆ ಮಾತ್ರ ಬೆಳಕು ಕಣ್ಣಿಗೆ ಹೊಡಿತಾ ಇದೆ. ನನಗೆ ವಿಡಿಯೋ ಶೂಟ್ ಮಾಡಲಿಕ್ಕೆ ಆಗಲಿಲ್ಲ, ಆದಷ್ಟು ತೋರಿಸ್ತೀನಿ ವಿಡಿಯೋದಲ್ಲಿ. ಇವಾಗ ನಾವು ಎಂಟ್ರೆನ್ಸಲ್ಲಿದ್ದೀವಿ. ಇನ್ನು ಮುಂದಕ್ಕೆ ದೇವಸ್ಥಾನ ಇದೆ, ಹೋಗೋಣ ಮುಂದಕ್ಕೆ. ಕೊಡ್ಯಡ್ಕ ಕ್ಷೇತ್ರದಲ್ಲಿರುವಂತಹ ಸಾಯಿಬಾಬಾ ಮಂದಿರಕ್ಕೆ ಬಂದಿದ್ದೀವಿ ನಾವು. ಇದು ಸಾಯಿಬಾಬಾ ಮಂದಿರ. ಇದು ಕೊಡ್ಯಡ್ಕದಲ್ಲಿರುವಂತಹ ಆನೆ. ಫಸ್ಟ್ ನಾನು ಏನೂ ಇದಕ್ಕೆ ಕೊಟ್ಟಿಲ್ಲ, ಅದು ಆಶೀರ್ವಾದನೇ ಮಾಡಿಲ್ಲ. ಆನಂತರ ಹಣ ಕೊಟ್ಟ ತಕ್ಷಣ ನನಗೆ ಇದು ಆಶೀರ್ವಾದ ಮಾಡ್ತು. ಇದರ ಹೆಸರು ಕೂಡ ಲಕ್ಷ್ಮಿ ಅಂತಾನೆ. ಸೇಮ್ ಕಟೀಲು ಮತ್ತು ಇಲ್ಲಿ ಸೇಮ್ ಒಂದೇ ಥರ ಇದೆ ಎರಡು ಆನೆ ಕೂಡ. ಇದು ದೇವಸ್ಥಾನದ ಮುಂದ್ಗಡೆ ಗಾರ್ಡನ್ ಏರಿಯಾ. ಬಿಸಿಲಿಗೆ ಬಂದರೆ ಅಂತೂ ಇಲ್ಲಿ ಸುತ್ತಾಡೋಕ್ಕೆ ಸ್ವಲ್ಪ ಕಷ್ಟ. ಸಂಜೆ ಹೊತ್ತಿಗೆ ಬಂದರೆ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಅಥವಾ ಬೆಳಗ್ಗೆ ಬೇಗ ಬಂದರೆ ಕೂಡ ಅಷ್ಟೊಂದು ಬಿಸಿಲಿರೋದಿಲ್ಲ. ತುಂಬಾ ಚೆನ್ನಾಗಿ ನಾವು ಸುತ್ತಾಡ್ಬೋದು. ಇಲ್ಲಿ ನೀವು ನೋಡ್ತಾ ಇದ್ರೆ ಇದು ದೇವಸ್ಥಾನ, ಅನ್ನಪೂರ್ಣೇಶ್ವರಿಯ ಸನ್ನಿಧಾನ ಇದು. ಇಲ್ಲಿ ನಾನು ಅರ್ಧ ಮಾತ್ರ ಕವರ್ ಮಾಡಿದ್ದೀನಿ ಗಾರ್ಡನಿಂಗ್ ಏರಿಯಾ. ದೇವಸ್ಥಾನದ ಹಿಂದ್ಗಡೆ ಕೂಡ ಪ್ರಾಣಿಗಳೆಲ್ಲ ಇದೆ. ನೀವು ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟೊಂದು ಬ್ಯೂಟಿಫುಲ್ ಆದಂತಹ ಒಂದು ಸೀನರಿ ಅಂತ. ತುಂಬಾ ಖುಷಿಯಾಗುತ್ತೆ ನನಗೆ ಇಲ್ಲಿಗೆ ಬಂದರೂ ಕೂಡ. ಸಂಜೆ ಹೊತ್ತಿಗೆ ಬರಬೇಕು, ಬಿಸಿಲಿಗೆ ಸ್ವಲ್ಪ ಕಷ್ಟ ಆ ಕಡೆ ಈ ಕಡೆ ತಿರುಗಾಡೋದು. ಇದು ಸಂಜೆ ಹೊತ್ತಿಗೆ ಇದು ಏನು ಇದು ಇಲ್ಲಿ ರೌಂಡಾಗಿ ಕಲ್ಲು ಕಾಣಿಸ್ತಾ ಇದೆಯಲ್ಲ, ಇದು ರೌಂಡಾಗಿ ತಿರುಗುತ್ತೆ. ತುಂಬಾ ಚೆನ್ನಾಗಿರುತ್ತೆ ನೋಡೋಕ್ಕೆ. ಇವಾಗ ಮಾತ್ರ ಆಫ್ ಮಾಡಿದ್ದಾರೆ. ಇದು ಸಂಜೆ ಹೊತ್ತಿಗೆ ಆನ್ ಮಾಡ್ತಾರೆ. ಆ ಕೊಡದಲ್ಲಿ ಹಂಗೆ ನೀರು ಬೀಳ್ತಾ ಇರುತ್ತೆ. ಅದಂತೂ ನೋಡೋಕ್ಕೆ ತುಂಬಾ ಅದ್ಭುತವಾಗಿರುತ್ತೆ. ಇವಾಗ ನೋಡ್ತಾ ಇದ್ದೀರಲ್ವಾ, ನಾವು ದೇವಸ್ಥಾನದ ಮುಂದ್ಗಡೆ ಇದ್ದೀವಿ. ದೇವಸ್ಥಾನದ ಇನ್ನು ಒಳಗಡೆ ಹೋಗೋಣ ಬನ್ನಿ. ಕಟೀಲು ಶ್ರೀ ದುರ್ಗಾಪರಮೇಶ್ವರಿಗೆ ನಾವು ಹೂವಿನ ಪೂಜೆಯನ್ನು ಅರ್ಪಿಸಿದ್ರೆ, ಇಲ್ಲಿ ಇದು ಅನ್ನಪೂರ್ಣೇಶ್ವರ ಸನ್ನಿಧಾನ ಆಗಿರೋದ್ರಿಂದ ಇಲ್ಲಿ ನಾನು ಅಕ್ಕಿನ ಸಮರ್ಪಣೆ ಮಾಡ್ತಾ ಇದ್ದೀನಿ. ಅಕ್ಕಿನ ಕೊಡ್ತಾ ಇದ್ದೀನಿ ದೇವಸ್ಥಾನಕ್ಕೆ. ಬನ್ನಿ ಒಳಗಡೆ. ಎಸ್, ದೇವಸ್ಥಾನದ ಒಳಗಡೆ ಈ ರೀತಿ ಇದೆ. ತುಂಬಾ ದೊಡ್ಡದಾದಂತಹ ದೇವಸ್ಥಾನ. ಪೂರ್ತಿ ನನಗೆ ಕವರ್ ಮಾಡಲಿಕ್ಕೆ ಆಗಲಿಲ್ಲ. ವಿಡಿಯೋ ಒಳಗಡೆ ನನಗೆ ಶೂಟ್ ಮಾಡಲಿಕ್ಕೆ ಯಾಕೋ ಸರಿ ಆಗಲಿಲ್ಲ. ಅದಕ್ಕೆ ಇಲ್ಲಿಗೆ ಸ್ಟಾಪ್ ಮಾಡಿದೆ ನಾನು. ಇಲ್ಲಿ ಅನ್ನಪೂರ್ಣೇಶ್ವರ ಸನ್ನಿಧಾನದಲ್ಲಿ ಕೂಡ ಅನ್ನದಾನ ಇರುತ್ತೆ. ನಾವು ಕಟೀಲಲ್ಲೇ ಊಟ ಮಾಡಿದ್ವಿ. ಸೊ ಇಲ್ಲಿ ಊಟ ಮಾಡ್ತಾ ಇಲ್ಲ, ತುಂಬಾ ರಶ್ ಇದೆ, ತುಂಬ ಜನ ಇದ್ದಾರೆ. ಸೊ ಹೊರಡ್ತೀವಿ ಇಲ್ಲಿಂದ. ದೇವ್ರ ದರ್ಶನ ಚೆನ್ನಾಗಾಯಿತು, ಹೊರಡ್ತೀವಿ ಇಲ್ಲಿ.